ಪ್ಲ್ಯಾನ್ ಚೇಂಜ್ ಆಯಿತು ಇವಾಗ. ನಮ್ಮದು ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಇಲ್ಲಿಂದ ದಾರ್ಚುಲ ಹೋಗೋದು, ಬಟ್ ಅದೇ ಕೈ ಕಲ್ಲು ಬಂದು ಶಿಟ್ ಅಪ್ಪಾಜಿ ಬೇನ ಅವನನ್ನು ಮಸ್ತ್. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಇದು ಫುಲ್ ಹೆಡ್ ವೈಬ್ರೇಟ್ ಆಗುತ್ತೆ. ಶುಡ್ ನಾಟ್ ಹ್ಯಾಪನ್. ಇದು ನಾರ್ಮಲ್ ಆ್ಯಕ್ಚುಲಿ 390 ಅಡ್ವೆಂಚರಲ್ಲಿ, ಬಟ್ ಆ ಥರ ಆಗಬಾರ್ದು. ಗುಡ್ ಮಾರ್ನಿಂಗ್. ನಾವು ಇವತ್ತು ಇಲ್ಲಿದ್ದೀವಿ, ಹರ್ಸಿಲ್ಗಿಂತ ಸ್ವಲ್ಪ ಮುಂಚೆ ದರಾಳಿ ಅಂತ. ಇದರಲ್ಲಿ ಇಲ್ಲಿ ಹೋಮ್ ಸ್ಟೇ ಎಲ್ಲ ಆ್ಯಕ್ಚುಲಿ ಸ್ಟೇ ಮಾಡಿದ್ದು ಅಷ್ಟೇನು ಆ್ಯಕ್ಚುಲಿ ಚೆನ್ನಾಗಿರೋ ಥರ ಇಲ್ಲ, ಬಟ್ ಇಟ್ಸ್ ಓಕೆ. ಐ ಮೀನ್ ನಮ್ಮದು ಸ್ವಲ್ಪ ಚೀಪಲ್ಲಿ ಇವತ್ತಾಯಿತು 900 ರುಪೀಸ್ಗೆ 4 ಬೆಡ್ರೂಮ್, ಐ ಮೀನ್ 4 ಬೆಡ್ ಇದ್ದಿದೆ. ಸೊ ಇವಾಗ ಇಲ್ಲಿಂದ ಹೊರಡ್ಸಿದ್ದೀವಿ. ಫುಲ್ ಫ್ರೀಸಿಂಗ್ ಇತ್ತು ರಾತ್ರಿ, ಸಕ್ಕತ್ ಕೋಲ್ಡು. ಐ ಥಿಂಕ್ -, ಆಲ್ಮೋಸ್ಟ್ 0 ಡಿಗ್ರಿ ಹೋಗಿದೆ ಮೋಸ್ಟ್ಲಿ. ಇಲ್ಲಿಂದ ಗಂಗೋತ್ರಿ ಹೋಗಿ ವಾಪಸ್ ಬಂದು ಲಗೇಜೆಲ್ಲ ಇಟ್ಕೊಂಡು ಆಮೇಲೆ ಕೆಳಗೆ ಹೋಗ್ತೀವಿ. ಮೇಲೆ ಹೋದರೆ ಗಂಗೋತ್ರಿಯಲ್ಲಿ ಐ ಥಿಂಕ್ ಈವನ್ 1 ಡಿಗ್ರಿ 0 ಡಿಗ್ರಿ ಮೈನಸ್ವರೆಗೂ ಹೋಗುತ್ತೆ. ಸೊ ಅಲ್ಲಿ ಹೋಗಿ ಮುಗಿಸಿ ಆಮೇಲೆ ಬರ್ತೀವಿ. ಓಕೆ, ಆಲ್ ಸೆಟ್, ಲೆಟ್ಸ್ ಗೋ. I have a pillion, madam. ಓಕೆ, ಗಂಗೋತ್ರಿ ರೀಚ್ ಆಗಿದ್ದೀವಿ. ಮೂಲದಾದ ಅಪಾಯ ನುಂಡ ಅನ್ನೋದು. नमस्ते सर, साइड लगना है यहाँ से, बाइक नहीं है ओके. वीआईपी आ रहा है ना, जाती तो वीआईपी आ रही है, जाते सब आगे जाते. ओके, क्या भैया ले जाओ, कुछ नहीं होता, बाइक ले सकते. वीआईपी आर वाला आ जाओ, वो आ रहे हैं, लगाओ साइड, जान दो, जाओ सर, जाओ. थैंक यू सर. ರೋಡಲ್ಲೆಲ್ಲ ಐಸ್ ಇದೆ ಇಲ್ಲಿ. ಅಲ್ಲ ಐಸ್, ರೋಡ್ ಸೈಡೆಲ್ಲ ಐಸ್ ಇದೆ. ಓ ಡೈರೆಕ್ಟ್ ಎಂಟ್ರಿಗೆ ಹೋಗಿದ್ದೀವಿ ಮಾರ ಟೆಂಪಲ್ ಜಪಾನ್. ಆಲ್ಮೋಸ್ಟ್ ಎಂಟ್ರಿಗೆ. ಯೂಶ್ವಲಿ ಇಲ್ಲಿ ಎಲ್ಲ ಮಾಡಲ್ಲ ಅನ್ಕೋತೀನಿ. ಓಕೆ, ಗಂಗೋತ್ರಿಯಲ್ಲೇ ಯಾರಿಲ್ಲ. जयराम जी, मार्च में नहीं तो इधर आने के लिए नहीं होता है. नहीं, मार्च में तो बहुत इसमें कभी कम बर्फ रहती, कभी ज़्यादा बर्फ गिर जाती है. यहाँ पे भी बर्फ पड़ेगा? यहाँ ये खम्भे पूरा ढक जाते हैं. ओह, बराबर. ये वो खम्भे का पता नहीं चलता कहाँ जैसे. गंगोत्री का मतलब गंगावत्री, गंगोत्री यहीं पे राजा भगीरथ जी की तपस्थली है. जहाँ पे उन्होंने 5500 वर्ष तक तपस्या किया था. और फिर इसका नाम पड़ा भागीरथी. तो लोग यहाँ ज्योतिर्लिंग जितने में हमारे भारतवर्ष में है, तो यहीं से जल भर करके रामेश्वर को ले जाना हो, कहीं भी ज्योतिर्लिंग में जल यहीं से भर करके ले जाते हैं. और फिर यहाँ से आगे जा करके 12-13 किलोमीटर आगे जांगला है, तो वहाँ पे जंगम ऋषि रहे. तो उनकी गंगा जी चल दी राजा भगीरथ के साथ में. आगे से भगीरथ चल रहे हैं, पीछे से गंगा जी चल रहे. तो चलते चलते आधे वहाँ पे गया तो कुटिया बह गई. देखा तो राजा भगीरथ ने पीछे गंगा जी है ही नहीं. फिर उनको क्रोध आया, उन्होंने क्रोध में उठाया गंगा जी को, अंजल में लेकर के पी लिया. अब पी करके देखा तो राजा भगीरथ ने देखा तो अरे यार ये तो गंगा जी लो. फिर उनकी स्तुति की. फिर उन्होंने निकाला तो अपनी जांग से निकाला तो पड़ा उसका नाम जाह्नवी. तो हरिद्वार जाते जाते के लिए वो
गंगा बनी। गंगा बनी। तो ये गंगा का उगम भी यही स्थान है। यही स्थान युग बदलता गया, गंगा जी का जो गलेश्वर था जो जहाँ पे मतलब, तो युग बदल गए, गंगा जी पीछे चले गए। आज पहले 13-12 किलोमीटर था, मैं 55 साल की उम्र हो तो पीछे देखा मैंने, तो आज कम से कम 20 किलोमीटर पीछे चले गए। बर्फ का पहाड़ है, टूटता रहता है प्रत्येक साल, तापमान ज़्यादा बढ़ रहा है। करेक्ट। गंगा मिलन को जाइए तजमाया अभिमान, जो जो पग आगे धरे त्यों त्यों यज्ञ समान। जब मनुष्य बल गंगा जी को मिलने के लिए जाता है तो उसका यज्ञ शुरू हो जाता है, यज्ञ का फल मिलता है, मिलता है। जय गंगा। ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ಕಾಣ್ತಾ ಇರೋದು ಅದು ಸುದರ್ಶನ್ ಪೀಕ್ ಅಂತೆ. ಇಲ್ಲಿ ಕಾಣ್ತಾ ಇರೋದೆರಡು ಭಾಗೀರಥಿ ಅಲ್ಲ, ಭಾಗೀರಥಿ 1 ಮತ್ತು ಭಾಗೀರಥಿ 2. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರೋ ಅವರು ಈ ದೇವಸ್ಥಾನದ ಬಗ್ಗೆ. ಇಲ್ಲಿಂದ ಗಂಗೆದು ಉಗಮ ಆಗುತ್ತೆ. ಇದು ಫಸ್ಟ್ ಆವಾಗ ಗ್ಲೇಷಿಯರ್ ಇರುವಾಗ ಇಲ್ಲಿಂದ ಉಗಮ ಆಗ್ತಿತ್ತು. ಈಗ ಗ್ಲೇಷಿಯರ್ ವಾಪಸ್ ಹಿಂದೆ ಹೋಗಿ ಕ್ಲೈಮೇಟ್ ಚೇಂಜಸ್ ಅದಕ್ಕೆ ಮೇಲಿಂದ ಅದೇ 6 ಕಿಲೋಮೀಟ್ರಲ್ಲಿ ಒಂದು ಇದಿದೆ ಅಂತ, ಅಲ್ಲಿಂದ ಆಕಾಶಗಂಗೆ ಅಂತ ಹೇಳಿ ಅದನ್ನು ಆಕಾಶಗಂಗೆ ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಗ್ಲೇಷಿಯರ್ಗೆ ಬೀಳ್ತಾ ಇತ್ತಂತೆ. ಇವಾಗ ಫುಲ್ ಅದು ರೂಟೆಲ್ಲ ಇಲ್ಲಿವರೆಗೆ ಅದೇ ರೂಟಲ್ಲಿ ಹೋಗುತ್ತೆ ಮುಂದೆ. ನಮ್ಮದು ಆ್ಯಕ್ಚುಲಿ ಸಖತ್ ಲಕ್ಕಿ ಅನಿಸುತ್ತೆ ನಾವು ಬಂದಿರೋ ಟೈಮಿಂಗ್ ಎಲ್ಲ. ನಾವು ಮಾತ್ರ ಇದ್ದೀವಿ, ಬೇರೆ ಯಾರೂ ಇಲ್ಲ. ಪ್ಲಸ್ ನಮಗೆ ಬೈಕ್ ಆಲ್ಮೋಸ್ಟ್ ಇಲ್ಲಿ ಎದುರುವರೆಗೆ ತರಕ್ಕೆ ಬಿಟ್ಟರು. ಆಯಿತು ನಮ್ಮದು ದೇವರ ದರ್ಶನ. ನೋ ಜಂಜಾಟ್, ಆ್ಯಕ್ಚುಲಿ ಪೀಸ್ಫುಲ್, ಯಾರು ಇರಲಿಲ್ಲ, ನಾವೇ ಇದ್ದಿದ್ದು ಫುಲ್ಲು. ಓಕೆ, ನಾನು ಆಲ್ಮೋಸ್ಟ್ ಒಂದು ಕಾಲಿದ್ದು ಅಪ್ಡೇಟ್ ಮಾಡೇ ಇರಲಿಲ್ಲ. ಸೊ ಕೆಲವ್ರಿಗೆ ಅಂದರೆ ಮೈಟ್ ಬಿ ವಂಡರಿಂಗ್ ಏನಾಗಿದೆ, ಕಾಲು ನೋವೆಲ್ಲ ಸರಿಯಾಗಿದೆಯಾ ಅಂತ. ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ಆ್ಯಸ್ ಲಾಂಗ್ ಆ್ಯಸ್ ನಾನು ಈ ರೈಡಿಂಗ್ ಶೂಸ್ ಹಾಕೊಂಡು ಕೂಡಲೇ ಅದು ಹೇಗೆ ಎಷ್ಟು ಚೆನ್ನಾಗಿ ನಿಲ್ಲುತ್ತೆ ಅಂದರೆ ಒಂಥರ POP ಹಾಕಿ ಕಾಸ್ಟ್ ಹಾಕಿದಾಗೆ. ಈವನ್ ನಡೆಯುವಾಗಲೂ ಅದು ಶೂಸ್ ಹಾಕೊಂಡು ನಡೆಯುವಾಗ ಸ್ವಲ್ಪ ಇಟ್ಸ್ ಫಾರ್ ಬೆಟರೇ. ನನಗೇನು ಗೊತ್ತೇ ಆಗ್ತಾ ಇಲ್ಲ. ಮೇ ಬಿ ಬಿಕಾಸ್ ಆಫ್ ದ ಕೋಲ್ಡ್ ಅಥವಾ ಗೊತ್ತಿಲ್ಲ, ಅಷ್ಟು ಪೇಯ್ನ್ ಎಲ್ಲೂ ಗೊತ್ತೇ ಆಗಿಲ್ಲ ನನಗೆ. ಈಗಲೂ ಲೈಕ್ ಐ ಕಾಂಟ್ ಗಿವ್ ಅಂದರೆ ಇದರಲ್ಲಿ ವೆಯ್ಟ್ ಹಾಕೋಕ್ಕಾಗಲ್ಲ, ಫುಲ್ ವೆಯ್ಟ್ ಹಾಕೋಕ್ಕಾಗಲ್ಲ, ಪ್ಲಸ್ ಓಡೋಕ್ಕಾಗಲ್ಲ, ನಡ್ಕೊಂಡು ಹೋಗ್ಬೋದಷ್ಟೇ ಒಂದು ಸ್ವಲ್ಪ ಕುಂಟ. ಬಟ್ ಸ್ಟಿಲ್ ವೆಯ್ಟಿಂಗ್, ಅದೊಂಥರ ಎಲ್ಲ ಇದಾಗೋವರೆಗೆ. ಎಲ್ಲಿಯಾರು ಈ ಥರ ಫುಲ್ ಬೆಂಡಾಗಿ ಸಪೋರ್ಟ್ ಮಾಡಬೇಕಂತ ಇದ್ದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಮೊನ್ನೆ ಒಂದು ಕಡೆ ಆಯಿತು ಆ್ಯಕ್ಚುಲಿ ಎಲ್ಲ ಥರ ಇನ್ಸಿಡೆಂಟ್. ನಾನು ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಿ ಅಂತ ಹೇಳಿ ಬಾನು ಹಿಂದೆ ಗೊತ್ತಿದ್ಲು. ನಾನು ಸುಮ್ಮನೆ ನಿಲ್ಸಕ್ಕಂತ ಹೋಗಿದ್ದೆ, ಅದು ಸೈಡ್ ಸ್ಟ್ಯಾಂಡ್ ಹಾಕೇ ಇರಲಿಲ್ಲ. ಆ ಕಡೆ ಗ್ರಿಲ್ ಇತ್ತು, ಗಾಡಿ ಫುಲ್ ಬೆಂಡಾಗಿ ನನ್ನ ಕಾಲ್ಸ್ ಆಲ್ಮೋಸ್ಟ್ ಇಷ್ಟಾಗೋದ್ರಲ್ಲಿತ್ತು. ಬಟ್ ಆಮೇಲೆ ಆ ಗ್ರಿಲ್ ಇರೋದಕ್ಕೆ ಬೈಕ್ ನಿಂತಿತ್ತು ಅಲ್ಲೇ. ಇಲ್ಲಾಂದರೆ ಅವತ್ತು ಸ್ವಲ್ಪ ಏನಾದ್ರು ಒಂದು ಇದಾಗ್ತಿತ್ತು. ಅದು ಬಿಟ್ಟರೆ ಅದರ್ವೈಸ್ ಫೈನ್. ಈ ಟ್ರಿಪ್ಪಲ್ಲಿ ಅಂಥದ್ದೇನು ಸೋ ಫಾರ್ ಇಟ್ಸ್ ಆಲ್ ಗುಡ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ರೋಡ್ ಏನೋ ಇದು ಮಾಡ್ತಾಯಿದ್ದಾರೆ ಸ್ವಲ್ಪ. ನನಗೆ ಉತ್ತರಕಾಶಿಯಲ್ಲಿ ಖುಷಿಯಾಗಿದೆ ಅಂದರೆ ಈ ಥರ ಮನೆ ನಿಮಗೆ ಹೇಗೆ ಅಂದರೆ ಒಳ್ಳೆ ಗದ್ದೆ ನಡುವೆ ಇಲ್ಲಿ ಮನೆ ಇದೆ ನೋಡಿ. ಒಂಥರ ಸ್ಟೆಪ್ ತುಂಬ ಗದ್ದೆ ಇದೆ, ಅದರ ನಡುವೆ ಈ ಥರ ಮನೆ ಇರುತ್ತೆ. ಅಲ್ಲಿ ಮೇಲ್ಗಡೆವರೆಗೂ ಸಕ್ಕ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಇಲ್ಲಿಂದ ಐ ಥಿಂಕ್ ಅನದರ್ ಎಷ್ಟು ಇನ್ನೊಂದು 10-15 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲಿ ಹೋಗಿ ತಿಲಕ್ ಸೋನಿಯವರ ಹತ್ರ ಹೋಗಿ ಪುನಃ ಒಂದು ಏನಾದ್ರು ಸೌತ್ ಇಂಡಿಯನ್ ತಿಂತೀವಿ. ಸ್ವಲ್ಪ ಆದರೂ ಚೇಂಜಸ್ ಇರುತ್ತೆ. ಆಲೂ ಪರೋಟ ತಿಂದು ಸ್ವಲ್ಪ ಬೇಜಾರಾಗಿದೆ ಎಲ್ರಿಗೂ. ಸಾಯಿದ್ದು ಆ್ಯಕ್ಚುಲಿ ಪುನಃ ಅದು ಇದು ಕಟ್ಟಾಗಿದೆ ಸ್ಪೋಕು. ಅದು ಮೊನ್ನೆ ಫಿಕ್ಸ್ ಮಾಡಿದೆ. ಅದು ಸ್ವಲ್ಪ ಇನ್ನೊಂದು ಯಾವುದೋ ಕಟ್ಟಾಗಿದೆ. ಅದು ಅವರಿಗೆ ಹೇಳಿದೆ. ಸೊ ಅವ್ರ ಹತ್ರ ಯಾರೋ ಅಲ್ಲಿ ಇದ್ದಾರಂತೆ, ಅವ್ರು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಬೈಕ್ ಇಟ್ಕೊಂಡ್ಬನ್ನಿ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಲೈಕ್ ಸೂಪರ್ ಹೆಲ್ಪ್ಫುಲ್ ಅವರು. ಹೇಳಿದ ಕೂಡಲೇ ಎಲ್ಲ ಫುಲ್ ಸಖತ್ ಚೆನ್ನಾಗಿ ಮಾಡಿಕೊಡ್ತಾರೆ. ನೈಸ್ ಗೈ. ಆಯ್ತಾ ಓಕೆ, ಇಲ್ಲೇ ಶಾಪಲ್ಲಿ ಅವರು ಮಾಡೋದು. ಬಟ್ ಅವ್ರ ಹತ್ರ ಸೈಜ್ ಇಲ್ಲ ಅಂತೆ ಸ್ಪೋಕು. ಇಲ್ಲೊಬ್ಬರು ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ಗೋಪಾಲ್ ಶಾಪ್ ಅಂತ ಒಂದಿದೆ ಅಂತೆ, ಗೋಪಾಲ್ ಅವ್ರದ್ದು.
ಅವ್ರ ಹತ್ರ ಸಿಗ್ಬೋದು ಅಂತ ಚೆಕ್ ಮಾಡಿ ಅಂತ ಹೇಳಿದರು. ನೋಡೋಣ. ಅದರದ್ದು ಸ್ಪೋಕೆ ಸಿಕ್ಕಿಲ್ಲ. ಸೊ ಏನು ಮಾಡಿದರು ಅಂದರೆ ಸದ್ಯಕ್ಕೆ ಇಲ್ಲಿ ಆಗಲ್ಲ ಅಂತಲೇ ಹೇಳಿದರು. ಅದು ನೆಕ್ಸ್ಟ್ ಆನ್ ದ ವೇ, ಇಲ್ಲಾರೆ ಸಚಿನ್ಗೆ ಡೆಹ್ರಾಡೂನಿಂದ ತರ್ಸೋಕೆ ಹೇಳೋದು. ಓಕೆ, ನಮ್ಮದು ಇವಾಗ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಇಲ್ಲ ಆ್ಯಕ್ಚುಲಿ ಸ್ಪೋಕ್ ಫಿಕ್ಸ್ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಅದೇ ಒಂದು ಸ್ಪೋಕ್ ಕಟ್ಟಾಗಿರೋದು. ಬಟ್ ಈವನ್ ಅವ್ರು ಚೆಕ್ ಮಾಡಿದರು, ಒಂದು 4-5 ಲೂಸ್ ಇದೆ. ಅದ ಲೊಕೇಶನ್ ಉಂಟು, ಲೊಕೇಶನ್. ಓಕೆ, ಈಗ ಜಸ್ಟ್ ಹೊರಟ್ವಿ ಇಲ್ಲಿಂದ, ಕೆಫೆಯಿಂದ. ಪ್ಲ್ಯಾನ್ ಚೇಂಜ್ ಆಯಿತು ಇವಾಗ. ನಮ್ಮದು ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಇಲ್ಲಿಂದ ದಾರ್ಚುಲ ಹೋಗೋದು. ಬಟ್ ಅದೇ ಕಲ್ಲುಬುರ್ನು ಕೈಕ್ ಶಿಟ್ ಮಿತ್ತರ್ದು ಬೂರ್ನ ಫಾಕ್. ಬೇನ ಜಪ್ಪುಲ walk. Fuck. ಅಪ್ಪಾಜಿ ಬೇನ ಅವನನ್ನು ಮಸ್ತ್. ಇಂಚವಲ್ಲ ಈ ಗ್ಲೌಸ್ ದಪ್ಪು. Ipo. Hello. ಕಲ್ಲ ಇಲ್ಲ
दर्शन भाई अब ये वाला लिया हाँ हुए गाड़ी करता हूँ सीधा हाथ पे आया ओह नो ये है बड़ा था शिट फर्स्ट एड करके आ जाओ भाई ये वो स्प्रे वाली आ जाओ नहीं वो स्प्रे वाली थी वहाँ स्प्रे वाली थी ना गन पे स्प्रे करने वाली नाम ಓಕೆ ತಿಲಕ್ ಸೋನಿ ಅವರು ಫುಲ್ಲು ಫಸ್ಟ್ ಏಡೆಲ್ಲ ಮಾಡಿದರು ಅಂದರೆ ಟ್ಯಾಬ್ಲೆಟ್ ಕೊಟ್ಟು ಅದನ್ನು ತಡೆಯೋಕ್ಕಾಗ್ತಿರ್ಲಿಲ್ಲ ಬಟ್ ಸಮ್ಮವು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತಗೊಂಡು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ನೋವು ತಡ್ಕೊಳಕ್ಕಾಗ್ತಾಯಿರಲಿಲ್ಲ. ಇವಾಗ ಇಟ್ಸ್ ಲಿಲ್ ಬೆಟರ್. ಇವಾಗ ಮೋಸ್ಟ್ಲಿ ಅವರಿಗೆ ಗೊತ್ತು ಅನಿಸುತ್ತೆ. ಐ ಮೀನ್ ಈಸ್ ಮೌಂಟೇನಿಯರಿಂಗ್ ಅದೆಲ್ಲ ಎಕ್ಸ್ಪರ್ಟ್. ಸೊ ಮೋಸ್ಟ್ಲಿ ನೋಡಿದ್ದಾರೆ ಈ ಥರ ಪೇಯ್ನ್ ಕಿಲ್ಲರ್ ತೊಗೊಂಡಿದ್ದೀವಿ ಮತ್ತು ಫಸ್ಟ್ ಏಡ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ವೆಯ್ಟ್ ಆಮೇಲೆ ಎಲ್ಲರೂ ಹೋಗಿ ಅವರೆಲ್ಲ ಹೊರಗೋದ್ರು. ಆಮೇಲೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ ನೋಡ್ತೀವಿ ಏನಾಗುತ್ತೆ ಅಂತೇಳಿ. ಫಾರ್ ನಾವು ಬೆರಳೆಲ್ಲ ಸ್ವಲ್ಪ ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಉಂಟು, ಬಟ್ ಪೇಯ್ನ್ ಇದೆ, ಸಖತ್ ಪೇಯ್ನ್ ಇದೆ. ನೋಡೋಕ್ಕಾಗ್ತಿರ್ಲಿಲ್ಲ. ಲೈಕ್ 15-20 ಮಿನಿಟ್ಸ್ ಬ್ಯಾಕ್ ಅಷ್ಟು ಪೇಯ್ನ್ ಇತ್ತು. ಲೈಕ್ ಕಾಂಟ್ ಇವನ್ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಫಕ್ಕಂತ ಒಂದು ಅನ್ಲಕ್ಕಿ ಟೈಮಿಂಗ್ ಅಂದರೆ ಕರೆಕ್ಟ್. ನಾನು ಆ್ಯಕ್ಚುಲ ಫಸ್ಟಿಗೆ ತೆಗೆದಿದ್ದೆ ಕೈ ಇಟ್ಟ ಕೂಡಲೇ ಅದು ಪ್ಲಸ್ ಕ್ಲಚ್ ಮೇಲೆ ಕೈ ಇಟ್ಟಿದ್ದೆ, ಅದೇ ಟೈಮಲ್ಲಿ ಬಿತ್ತು. ಕ್ಲಚ್ಚಲ್ಲಿ ಕೈ ಇಟ್ಟಿಲ್ಲ ಅಂತಾದರೂ ಮೋಸ್ಟ್ಲಿ ಕಮ್ಮಿ ಆಗ್ತಿತ್ತು. ಐ ಮೀನ್ ಅಷ್ಟು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ ಅಲ್ಲಿ ಅಷ್ಟು. ಓಕೆ, ಅಲ್ಲೊಬ್ಬರು ಮಿಲಿಟ್ರಿ ಇವ್ರು ಬಂದಿದ್ದರು, ಆರ್ಮಿ ಡಾಕ್ಟ್ರು. ಸೊ ಅವರು ಕೆಫೆಗೆ ಬಂದಿದ್ದರು. ಅವರು ಜಸ್ಟ್ ಅವ್ರು ಹೇಳಿದ್ರು ಆ್ಯಕ್ಚುಲಿ ಇದು ಓಪನ್ ಆಗಿ ಇಡಿ, ಓಪನ್ ಆಗಿಟ್ರೆ ಅದು ಬೇಗ ಗುಣ ಆಗುತ್ತೆ ಅಂಥೇಳಿ. ಮತ್ತು 2 ಪೇಯ್ನ್ ಕಿಲ್ಲರ್ ಅದೆಲ್ಲ ಕಂಟಿನ್ಯೂಸ್ ತೊಗೊಳಕ್ಕೆ ಹೇಳಿದರು. ಸೊ ಅಲ್ಲಿ ಕೆಫೆಯಲ್ಲಿ ಆ್ಯಕ್ಚುಲಿ ಅಷ್ಟು ಸ್ಪೇಸ್ ಇರಲಿಲ್ಲ. ಅವರು ಆಲ್ರೆಡಿ ಗೆಸ್ಟ್ ಇದ್ದರು. ಅದಕ್ಕೆ ಇಲ್ಲೇ ಹತ್ರ ಒಂದು 300 ಮೀಟರ್ಸಲ್ಲಿ ಇನ್ನೊಂದು ಹೋಟೆಲ್ ಬುಕ್ ಮಾಡಿದರು. ಸೊ ಇಲ್ಲಿದ್ದೀವಿ ಎಲ್ಲರೂ. ಹೇಳಿ ನಾನು ಪುನಃ ಪೇಷಂಟ್ ಆಗಿದ್ದೀನಿ. ಮೋಸ್ಟ್ಲಿ ಇದೊಂದು ಹೋಪ್ಫುಲಿ ನಾಳೆ ಫಿಕ್ಸ್ ಆಗುತ್ತೆ ಅನ್ಕೋತೀನಿ, ನಾಳೆ ಒಳಗೆ. ಇಲ್ಲ ಅಂದರೆ ನೋಡೋಣ ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ ಸಾಯಿ ಕೂಡ ಡೆರಡೂನ್ ಹೋಗಿ ಅವನು ಬೈಕ್ ಫಿಕ್ಸ್ ಮಾಡಿಸ್ತಾನೆ ನಾಳೆ. ನಾವು ಇಲ್ಲಿರ್ತೀವಿ, ಆಮೇಲೆ ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಆಲ್ ಒಂಥರ ರೈಡ್ ಮಾಡೋ ಥರ ಆದರೆ ಇಲ್ಲಿ ಕಂಟಿನ್ಯೂ, ಅದರ್ವೈಸ್ ನೋಡೋಣ ಬೇರೆ ಸ್ಟೆಪ್ಸ್. ಸದ್ಯಕ್ಕೆ ನನಗದು ಫುಲ್ ಇದು ಮಾಡೋಕ್ಕಾಗಲ್ಲ. ಪೇಯ್ನ್ ಕಡಿಮೆ ಆಗಿದೆ, ಅಂದರೆ 2 ಪೇಯ್ನ್ ಕಿಲ್ಲರ್ ಎಲ್ಲ ತಗೊಂಡು ಸ್ವಲ್ಪ ಪೇಯ್ನ್ ಕಿಲ್ಲರ್ ಕಡಿಮೆ ಇದೆ, ಪೇಯ್ನ್ ಕಮ್ಮಿ ಇದೆ. ಇದು ಫುಲ್ ಬೆಂಡ್ ಮಾಡೋಕ್ಕಾಗಲ್ಲ, ಒಂದಷ್ಟು ಬೆಂಡ್ ಮಾಡೋಕ್ಕಾಗತ್ತೆ ಅಷ್ಟೇ. ಗುಡ್ ನೈಟ್. ಗೋಟ್ಸ್ ಎಲ್ಲ ನೋಡಿದ್ದೀನಿ. ಇಲ್ಲಿ ನೋಡಿದರೆ ಆ ಹೆಂಗಸು ನೋಡಿ ಹೆಂಗೆ ಆ ಎಜ್ಜಲ್ಲಿ ಕೂತು ಸಾಕು. ಎಲ್ಲ ಇಲ್ಲಿ ಎಜ್ಜಲ್ಲೆಲ್ಲ ವರ್ಕ್ ಮಾಡ್ತಾರೆ. ಓಕೆ, ಅಪ್ಡೇಟ್. ಕೈ ಸ್ವಲ್ಪ ಇವತ್ತು ಹಾಗೆ ನೋವಿದೆ ಆ್ಯಕ್ಚುಲಿ.
ಮುಟ್ಟಿದರೆ ನೋವಾಗ್ತಿದೆ. ಸೊ ನಮ್ದು ಅಲ್ಲಿ ಇರೋದು ಅದು ಹೋಟ್ಲು, ಬಟ್ ಅವ್ರದ್ದು ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಆಗಿ ಅಲ್ಲಿ ಯಾವುದು ಸ್ಪೇಸ್ ಇಲ್ಲ ಅಂತೆ. ಸೊ ನಾವು ಇಲ್ಲೇ ಈ ಕಡೆ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಹೋಟ್ಲಲ್ಲಿದೆ. ಅವ್ರ ಹತ್ರ ಫುಡ್ಡೆಲ್ಲ ಏನಿಲ್ಲ, ಅದು ಇನ್ನೂ ಸ್ವಲ್ಪ ರಿನೋವೇಷನ್ ಆಗ್ತಾಯಿದೆ. ಸೊ ಅಲ್ಲಿ ಸ್ಟೇ ಮಾಡ್ತಿದ್ದೀವಿ. 2000 ಏನೋ ಹೇಳ್ತಿದ್ದಾರೆ ಪರ್ ಡೇ. ಸ್ವಲ್ಪ ಕಾಸ್ಟ್ಲಿನೇ ಆ್ಯಕ್ಚುಲಿ. ನೋಡೋಣ ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅಂತ. ಇವತ್ತಿಗೆ ಅಂತೂ ಗ್ಯಾರಂಟಿ ಹ್ಯಾಂಡಲ್ ಬಾರ್ ಮುಟ್ಟುವಾಗೆಲ್ಲ, ಮುಟ್ಟಿದ್ರೂ ಹೋಗ್ತಿದೆ. ಸೊ ನಾಳೆ ಒಂದು ದಿವಸ ಪುನಃ ವೆಯ್ಟ್ ಮಾಡ್ತೀವಿ. ಮೋಸ್ಟ್ಲಿ ನಾಳೆ ಬೆಳಗ್ಗೆ ಎಲ್ಲಿಯಾದರೂ ಸರಿ ಆಗಿಲ್ಲ ಆದರೆ ನಾಳೆನೇ ಹೊರಡ್ತೀವಿ. ಆಗಿಲ್ಲ ಅಂದರೆ 1 more ಡೇ. ಅದು ಆಗಿಲ್ಲ ಅಂದರೆ ವಾಪಸ್ ಬೈಕ್ ಪ್ಯಾಕ್ ಮಾಡಿ ಶಿಪ್ ಮಾಡಿ ವಾಪಸ್ ಮಂಗಳೂರಿಗೆ ಹೋಗೋದು. ನೋಡೋಣ ಏನಾಗುತ್ತೆ ಅಂತ. ಬೈ ದ ವೇ, ಸಾಯಿ ಆ್ಯಕ್ಚುಲಿ ಬೆಳಗ್ಗೆ ಹೊರಟಿದ್ದ. ಅವ್ನು ನಿನ್ನೆ ಹೇಳಿದ್ದೆ ಹೋಗು ಪರವಾಗಿಲ್ಲ ನೀನು ಕಂಟಿನ್ಯೂ ಮಾಡು ಅಂತ. ಬಟ್ ಅವನು ಇಲ್ಲ ನನ್ನ ಕೈದೇನು ಇದಾಗದೆ ಅಂತೇಳಿ ಅವನು ನಿನ್ನೆ ಸ್ಟೇ ಮಾಡ್ದೆ. ಇಲ್ಲ ಆ್ಯಕ್ಚುಲಿ ನಾವು ಡೆಹ್ರಾಡೂನ್ ಹೋಗಬೇಕಿತ್ತು. ಇವತ್ತು ಹೇಗೆ ಅವ್ನಿಗೆ ಹೇಳಿದೆ, ಲೈಕ್ ನಾನು ಏನು ಮಾಡೋ ಥರ ಇಲ್ಲ, ಸುಮ್ಮನೆ ರೂಮಲ್ಲಿ ಕೂತಿರ್ಬೇಕಷ್ಟೇ. ಸೊ ನೀನು ಹೋಗಿ ಡೆಹ್ರಾಡೂನ್ ಹೋಗಿ ಅದರದ್ದು ಒಂದು ಸ್ಪೋಕ್ಸ್ ಎಲ್ಲ ಫಿಕ್ಸ್ ಮಾಡು ಅಂತೇಳಿ. ಸೊ ಹೋಪ್ಫುಲಿ ಅವ್ನ ಬೈಕ್ ಫಿಕ್ಸ್ ಆಗುತ್ತೆ. ಅವ್ರಿಗೆ ಹೇಗೂ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀನಿ ನಾಳೆ ರೈಡ್. ಇನ್ ಕೇಸ್ ನಂದು ಸರಿಯಾದರೆ ವಿಲ್ ಆಲ್ಸೋ ಜಾಯಿನ್, ಇಲ್ಲ ಅಂದರೆ ನೋಡೋಣ ಇನ್ನೇನಾದ್ರು ಆ ಕಡೆ ಈ ಕಡೆ ಮಾಡಿ ಇಲ್ಲಾರು ಮಿಡ್ಲಲ್ಲಿ ಜಾಯ್ನ್ ಆಗೋ ಥರ ಆದರೆ ಹೋಗ್ತೀವಿ. ಈಗ ಸದ್ಯಕ್ಕೆ ಇಲ್ಲೇ ಸಿಟಿ ಕಾಣ್ತಾ ಇದೆ. ಇದೇ ಕಾಶಿ, ಉತ್ತರಕಾಶಿ, ಅದರ ಆ ಕಡೆನೂ ಇದೆ. ಅಲ್ಲಿ ಹೋಗಿ ಯಾವುದೋ ಕಾಶಿ ವಿಶ್ವನಾಥ ಟೆಂಪಲ್ ಇದೆಯಂತೆ, ಫೇಮಸ್ ಅಂತ. ಸೊ ಅಲ್ಲಿ ಹೋಗಿ ಒಂದು ಸಲ ರೌಂಡ್ ಹೊಡೆದು ಮಾರ್ಕೆಟಲ್ಲಿ ನೋಡ್ಕೊಂಡು ಬರ್ತೀವಿ. ಇಂಜ ಬಾನದೆಲ್ಲ ಹೋಗಿಯೋ ಕಾರ್ಯಕ್ರಮ ಆಗ್ತಾ ಉಂಟು. ತುಂಬ ದಿವಸದಿಂದ ಹೋಗಿ ಬಟ್ಟೆ ಎಲ್ಲ ಅದೇ ಹಾಕೋತಿದ್ವಿ, ಫುಲ್ಲು ವಾಸನೆ ಬರ್ತಾ ಇದೆ. ಹೇಗೂ ಬ್ರೇಕ್ ಇದೆ ಒಂದು ದಿವಸ, ಮೋಸ್ಟ್ಲಿ ಎಲ್ಲ ರೆಡಿ ಆಗುತ್ತೆ ಅನ್ಕೋತೀನಿ. ಬಟ್ಟೆ ರೆಡಿ ಆಗುತ್ತೆ, ಬಟ್ ಕೈ ರೆಡಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಇದೆ. ನಾವು ಆಲ್ಮೋಸ್ಟ್ 3 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ಬಂದ್ವಿ. 3.5 ಕಿಲೋಮೀಟರ್ ಅನಿಸುತ್ತೆ. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲಿ ಹೋಗಿ ಇದೆ ದ ಫೇಮಸ್ ಕಾಶಿ ವಿಶ್ವನಾಥ ಮಂದಿರ, ಉತ್ತರಕಾಶಿ ಇದ್ದು. ಎಲ್ಲ ಶಾಪ್ಗಳೆಲ್ಲ ಸಂಡೇ ಅಲ್ಲ, ಅದಕ್ಕೆ ಎಲ್ಲ ಕ್ಲೋಸ್ ಇದೆ. ಇದು ಆ್ಯಕ್ಚುಲಿ ಮಾರ್ಕೆಟ್. ಸಿಟಿ ಸಕ್ಕ ಚೆನ್ನಾಗಿ ಕಾಣ್ತಾ ಇದೆ. ಉತ್ತರಕಾಶಿ ಆ್ಯಕ್ಚುಲಿ ಇಲ್ಲಿ ಇರ್ತಿರೋದು. ಒಂದು ಹೋಟ್ಲ್ ಇಲ್ಲೇ ಇದೆ. ಇಲ್ಲಿ ವಾಕ್ ಮಾಡಲಿಕ್ಕೂ ಹೆದರಿಕೆ ಆಗುತ್ತೆ. ಈ ಕಡೆ ಎಲ್ಲ ಫುಲ್ಲು ಗುಡ್ಡನೇ. ಇಲ್ಲೇ ಒಂದು ಮುಂದೆ ನನ್ನ ಇದು ಕೈ ಮೇಲೆ ಕಲ್ಲು ಬಿದ್ದಿರೋದು. ಟೈಮ್ ಲ್ಯಾಪ್ಸ್ ಆಗ್ತಾ ಇದೆ ಹೊರಗಡೆಯಿಂದ ನೈಟ್. ನೋವಿದೆ ಇನ್ನು. ಇಲ್ಲಿ ಟಚ್ ಮಾಡೋ ಥರ ಇಲ್ಲ. ಇಲ್ಲಿ ಈ 2 ಬೆರಳು ಇದೆರಡು ಈ ಕಡೆ ಟಚ್ ಮಾಡಿದರೆ ಫುಲ್ ನೋವಾಗುತ್ತೆ. ಇದು ಪರವಾಗಿಲ್ಲ, ಇವತ್ತು ಸ್ವಲ್ಪ ಬೆಟರ್. ನೋಡೋಣ ನಾಳೆ ಹೇಗಿದೆ ಅಂತ. ಓಕೆ, ಇದು ಇನ್ಸಿಡೆಂಟ್ ಆಗಿ 3ನೇ ದಿವಸ. ನಾಳೆಗೆ 4ನೇ ದಿವಸ ಆಗುತ್ತೆ. ಇದು ಫಸ್ಟ್ ಏಡ್ ಎಲ್ಲ ಮಾಡಿದಾಗ ಐ ಥಾಟ್ ನನಗೆ ಆ್ಯಕ್ಚುಲಿ ರೈಡ್ ಮಾಡ್ಬೋದು ಅಂತ. ನನಗೆ ಇವತ್ತು ಬೆಳಗ್ಗೆ ಸ್ವಲ್ಪ ಟ್ರೈ ಮಾಡಿದೆ ರೈಡ್ ಮಾಡ್ಬೋದು ಅಂತ. ಅದು ಆಲ್ಮೋಸ್ಟ್ ಇಲ್ಲಿ ಹಿಡ್ಕೊಂಡು ಸ್ವಲ್ಪ ಕ್ಲಚ್ ಹಿಡಿಯೋಕ್ಕೆ ಸ್ವಲ್ಪ ಆಗ್ತಿತ್ತು ಅಷ್ಟೇ. ನನಗೆ ಈ 2 ಬೆರಳಲ್ಲಿ ಪವರ್ ಅಂದರೆ ಇದು ಹಾಕೋಕ್ಕಾಗ್ತಾಯಿಲ್ಲ, ಪ್ರೆಷರ್ ಹಾಕೋಕ್ಕಾಗ್ತಾಯಿಲ್ಲ. ಇದೆರಡರಲ್ಲಿ ಆಗುತ್ತೆ, ಬಟ್ ಇಟ್ಸ್ ಟೂ ಟೈಟ್. ಬೆಳಗ್ಗೆ ಆಮೇಲೆ ಪುನಃ ಸ್ವಲ್ಪ ಡೌಟ್ ಇತ್ತು, ಲೈಕ್ ಹೇಗಿದ್ರು ಒಂದು ಸಲ ಡಾಕ್ಟರ್ ಹತ್ರ ತೋರಿಸೋಣ ಅಂತೇಳಿ. ಇಲ್ಲಿರೋದು ಒಂದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ ಹೋದಾಗ ಹೇಗಿತ್ತು ಅಂತ ಹೇಳಿದರೆ
ಅದು ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದರೆ, ಒಬ್ಬರು ಡಾಕ್ಟ್ರ್ ಇದ್ದರು, ಅವ್ರನ್ನ ನೋಡೋಕೆ ಒಂದು ಇಷ್ಟು ಅಪ್ಲಿಕೇಶನ್ ಆಲ್ರೆಡಿ ಅಲ್ಲಿತ್ತು, ಪ್ಲಸ್ ಆ ಡಾಕ್ಟ್ರೇ ಇರಲಿಲ್ಲ, ಅವರು ಎಲ್ಲೋ ಆಪ್ರೇಷನ್ ಥಿಯೇಟ್ರ್ ಹೋಗಿದ್ರು, 1 hour ಆದಮೇಲೆ ಬರ್ತಾರೆ ಅಂತ ಹೇಳಿದ್ರು. ಸೊ ನನಗೆ ಆಲ್ಮೋಸ್ಟ್ ಅಷ್ಟು ಅದ್ರಲ್ಲಿ ಕೂತ್ಕೊಳ್ಳೋ ಪೇಷನ್ಸ್ ಕೂಡ ಇರಲಿಲ್ಲ. ಬಟ್ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಒಂದು ಮೆಡಿಕಲ್ ಫೈನ್ ಹೋಗಿದ್ದೆ, ಅಲ್ಲೊಂದು ಎಕ್ಸ್ರೇ ಎಲ್ಲ ಇತ್ತು. ಸೊ ಅವರು ಎಕ್ಸ್ರೇನು ಮಾಡಿದರು. ಡಾಕ್ಟ್ರು ಅಲ್ಲೊಬ್ಬರು ಡಾಕ್ಟ್ರ್ ಥರ ಇದ್ದರು, ಅವರು ಒಂಥರ ಡಾಕ್ಟ್ರ್ ಥರ, ಡಾಕ್ಟ್ರ್ ಆಫೀಸ್ ಥರ ಇರಲಿಲ್ಲ, ಒಂದು ಚಿಕ್ಕ ಇದರ ಥರ ಇತ್ತು. ಬಟ್ ಸ್ಟಿಲ್ ಅವ್ರು ನೋಡಿ ಎಲ್ಲ ಹೇಳಿದ್ರು, ಪರವಾಗಿಲ್ಲ, ಏನು ಫ್ರ್ಯಾಕ್ಚರ್ ಎಲ್ಲ ಏನಿಲ್ಲ. ಸೊ ಅದಕ್ಕೆ ಅದೊಂದು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಪ್ಲಸ್ ನಾನು ಆಲ್ರೆಡಿ ಹೇಗೂ ಪೇನ್ ಕಿಲ್ಲರ್ ಎಲ್ಲ ತಗೋತಾ ಇದ್ದೀನಿ. ಇವಾಗ ಅದೇ ನಾಳೆ ಟ್ರೈ ಮಾಡ್ತೀನಿ. ಕ್ಲಚ್ ಆ್ಯಕ್ಚುಲಿ ಎಲ್ಲಿಯಾರು ಲೂಸ್ ಮಾಡೋ ಥರ ಆಗಿ, ಇಫ್ ಐ ಕ್ಯಾನ್ ಹೋಲ್ಡ್ ಇಟ್, ದೆನ್ ಇಲ್ಲಿಂದ ಡೈರೆಕ್ಟ್ ಆದರೆ ಅವರೊಟ್ಟಿಗೆ ಸಚಿನ್ ಅವರು ಆಲ್ರೆಡಿ ಈಗ ಒಂದು ರೈಡಲ್ಲಿದ್ದಾರೆ. ಸೊ ವಿಲ್ ಗೋ ಆ್ಯಂಡ್ ಜಾಯಿನ್ ದೆಮ್. ಪ್ಲ್ಯಾನ್ ಎಲ್ಲ ರೂಯಿನ್ ಆಯ್ತು ಆ್ಯಕ್ಚುಲಿ, ಬಟ್ ಸ್ಟಿಲ್ ಇಟ್ಸ್ ಫೈನ್. ನಮ್ಮದು ಮೇಜರ್ ಪಾರ್ಟ್ ಆಫ್ ದ ಇದೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗೇ ಆಯಿತು. ಉತ್ತರಾಖಂಡ್ ಮೋಸ್ಟ್ಲಿ ಜಸ್ಟ್ ಒಂದು 30% ಆಯ್ತೇನೋ ಅಷ್ಟೇ, ಅಷ್ಟಕ್ಕೆ ಇಷ್ಟೆಲ್ಲ ಆಯಿತು. ಬಟ್ ಫೈನ್, ಐ ಮೀನ್ ಇಟ್ಸ್ ಆಲ್ ಪಾರ್ಟ್ ಆಫ್ ದ ರೈಡ್, ಇಟ್ಸ್ ಆಲ್ ಪಾರ್ಟ್ ಆಫ್ ದ ಅಡ್ವೆಂಚರ್. ನಾವು ಕಾಂಟ್ ಎಕ್ಸ್ಪೆಕ್ಟ್ ಇದನ್ನೆಲ್ಲ ಆ್ಯಕ್ಚುಲಿ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇಟ್ಸ್ ಸೊ ಅನ್ಲಾಕ್. ನಾನು ಅದು ಎಷ್ಟು ಅನ್ಲಾಕ್ ಅಂತ ಹೇಳಿದ್ರೆ, ನಾನು ಆಮೇಲೆ ನೋಡ್ತಾ ಇದ್ವಿ, ಲೈಕ್ ಜಸ್ಟ್ ಆದ ಕೂಡಲೇ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಪೈನೆಲ್ಲ ಕಮ್ಮಿ ಅಂತ ನೋಡ್ತೆ. ಎಷ್ಟೋ ಜನ ಹೋಗ್ತಿದ್ದಾರೆ, ಹೆಲ್ಮೆಟ್ ಆಗದೆ ಹೋಗ್ತಿದ್ದಾರೆ, ಹಾಗೆ ಹೋಗ್ತಿದ್ದಾರೆ, ಜನ ನಡ್ಕೊಂಡು ಹೋಗ್ತಿದ್ದಾರೆ ಅಡಿಯಲ್ಲೆಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಈ ಥರ ಎಲ್ಲ ಆಗ್ತದೆ ಅಂತ. ಗೊತ್ತಿಲ್ಲ, ನಂದು ನಾಳೆ ನನಗೆ ಐ ಆಮ್ ಸ್ಟಿಲ್ ಲೈಕ್ ಐ ಟ್ರೈ ದ್ಯಾಟ್, ಬಟ್ ನಾನು ಐ ಆಮ್ ಸ್ಟಿಲ್ ಥಿಂಕಿಂಗ್ ಇದೆಲ್ಲ ವರ್ಕ್ ಆಗೋದು ಡೌಟೇ ಅಂತೇಳಿ. ನನಗೆ ಈ ಕೈದು ಏಕೋ ಅಷ್ಟು ಇಟ್ ಟೇಕ್ಸ್ ಟೈಮ್ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಇಟ್ಸ್ खाने वाने soon. Thank you. Bye bye. ಸೊ ಅಲ್ಲೇ ಹೋದವರು ಈಗ ಜಸ್ಟ್ ದಟ್ಸ್ ದ ಗೈ ಹೂ ಡಿಡ್ ಆಲ್ ದ ಇದು ನಮ್ಮದು ಮ್ಯಾಜಿಕ್ ನಮ್ಮ ಸಚಿನ್ ಶೆಟ್ಟಿ ಬೈಕ್ ಮೇಲೆ. ಅವ್ರ ಹೆಸರು ಸಿದ್ಧಾರ್ಥ್ ಅಂತೇಳಿ, ಗುರ್ಕಾ ಬಿಟ್ಟು ಅವ್ನು ಬಂಬಲ್ ಅಂತ ಎಲ್ಲ ಕರೀತಾರೆ. ಇದು ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋದು ಬಂಬಲ್ ಅಂತಲೇ ಹೆಸರು. ಸೊ ಎನಿ ಟೈಮ್ ಆಮೇಲೆ ಇವರು ಬೇರೆ ಇದ್ದರು, ಆ್ಯಕ್ಚುಲಿ ಅಕ್ಷತ್ ಬಲ್ಲೋಡಿ ಇದ್ರು, ನಮ್ಮ ಫೋಟೋ ತೆಗಿಗೆ ಮರ್ತಾಯಿದ್ರು, ಒಬ್ಬ ಜಸ್ಟ್ ಪಾಸ್ ಆದರು. ಸೊ
ಸೊ ಎನಿ ಟೈಮ್ ನೀವು ಎಲ್ಲಿಯಾರು ಡೆಹ್ರಾಡೂನ್ ಬಂದರೆ ಬೈಕಿದ್ದು ಏನೇ ಇಶ್ಯೂ ಇದ್ರು ಅಥವಾ ಏನೇ ಈಸ್ ಲೈಕ್ ನಮ್ಮ ಜಗದೀಶ್ ಇದ್ದಾರಲ್ಲ, ಜಗದೀಶ್ ಅವ್ರಿಗೆ ಅವರು ಅಣ್ಣ ಅಂತ ಕರೀತಾರೆ. ಜಗದೀಶ್ ಅವರ ಶಿಷ್ಯ ಅವರು ಆ್ಯಕ್ಚುಲಿ. ಬಟ್ ಸಖತ್ ಚೆನ್ನಾಗಿದೆ, ಸಖತ್ ಒಳ್ಳೆ ಬೈಕ್. ಅದಿದೆಲ್ಲ ನಿಮ್ದು ಏನೇ ಬೈಕ್ ವಿಷಯ ಇದ್ದರೂ ಲೈಕ್ ಸೂಪರಾಗಿ ಅಂದರೆ ಫುಲ್ ಸಾಲ್ವ್ ಮಾಡಿಕೊಡ್ತಾರೆ. ಗುರ್ಕಾ ಬಿಲ್ಡ್ಸ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಂಕೆಲ್ಲ ಇದೆಲ್ಲ ಕೊಟ್ಟಿರ್ತೀನಿ. ಐ ವಾಂಟೆಡ್ ಟು ಮೀಟ್ ದೆಮ್ ಆ್ಯಕ್ಚುಲಿ. ಮೊನ್ನೆ ಅವ್ರದ್ದು ನಾನು ಅಲ್ಲಿರೋವಾಗೆಲ್ಲ ಇವ್ರ ಸ್ಟೋರಿ ಎಲ್ಲ ಕೇಳ್ತಾ ಇದ್ದೆ, ಬಟ್ ಮೀಟ್ ಆಗೋದು ಸಿಗುತ್ತಾ ಇಲ್ಲೋ ಅಂದ್ಕೊಂಡಿದ್ದೆ. ಬಟ್ ಅವರೇ ಇಲ್ಲಿ ಹತ್ರನೇ ಇದ್ದರು, ಅವರು ಬಂದರು. ಸೊ ಓಕೆ, ನಮ್ಮ ಸ್ಟೋರಿ ಆ್ಯಕ್ಚುಲಿ ಎಂಡ್ ಆಗ್ತಾಯಿದೆ. ವಿಲ್ ಬಿ ಗೋಯಿಂಗ್ ಬ್ಯಾಕ್. ನಮ್ಮದು ರೈಡ್ ಇಲ್ಲಿಗೆ ಎಂಡ್ ಆಯಿತು. ನಾವು ಫ್ಲೈಟ್ ಎಲ್ಲ ಬುಕ್ ಮಾಡಿದ್ದೀವಿ. ಸೊ ಪೇನ್ಫುಲಿ ಎಂಡಿಂಗ್ ದ ರೈಡ್ ಬಿಫೋರ್ ನಮ್ಮದು ಪ್ಲ್ಯಾನ್ಡ್ ಶೆಡ್ಯೂಲ್ ಇರೋದು ಮುಂಚೆನೇ 4 ದಿವಸ ಮುಂಚೆ ಎಂಡ್ ಮಾಡ್ತಾಯಿದ್ದೀವಿ. ನೋಡೋಣ, ಅಲ್ಲಿ ಗಿವ್ ಮೋರ್ ಅಪ್ಡೇಟ್. ಮತ್ತೆ ಸದ್ಯಕ್ಕೆ ಅಷ್ಟೇ ಹೋಗ್ತಿದೆ. ಗುಡ್ ನೈಟ್. ಓಕೆ, ಇದೆರಡು ಮಾಡ್ಕೊಂಬಂದ್ವಿ. ಅದೆಷ್ಟು ಬ್ಲೆಂಡರ್ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಎಕ್ಸ್ರೇ ಮಾಡಿದ್ವಿ ಆ್ಯಕ್ಚುಲಿ. ಅಲ್ಲಿ ಮಾಡಿರೋದ್ರಲ್ಲಿ ಇದು ನೋಡೇ ಇಲ್ಲ. ಐ ಮೀನ್ ಎಕ್ಸ್ರೇ ಮಾಡಿದ್ರಲ್ಲಿ ಅದನ್ನು ಕರೆಕ್ಟಾಗಿ ಝೂಮ್ ಮಾಡಿ ಎಲ್ಲ ನೋಡೇ ಇಲ್ಲ. ನಾನು ಅದು ಫೋಟೋ ತೊಗೊಂಡಿದ್ದೆ, ಅದ್ರ ಎಕ್ಸ್ರೇ ತರಕ್ಕೆ ಮರ್ತೋಗಿತ್ತು. ಅಲ್ಲಿ ಅವರು ಅಲ್ಲಿ ಆ್ಯಕ್ಚುಲಿ ಡಾಕ್ಟ್ರ್ ಥರ ಇಲ್ಲ, ಅಂದ್ರೆ ಮೆಡಿಕಲಲ್ಲಿ ಇದು ಮಾಡಿ ಒಂಥರ ನೋಡಿದಾಗಿತ್ತು. ಸೊ ಅವರು ಆ್ಯಕ್ಚುಲಿ ನೋಟಿಸ್ ಮಾಡಿಲ್ಲ ಏನು. ಹಾಗೆ ನಾನು ಸೇಮ್ ಇಲ್ಲಿ ಪುನಃ ಇವಾಗ ಮಂಗಳೂರಿಗೆ ಹೋಗಿ ಡಾಕ್ಟ್ರ್ ಹತ್ರ, ನನ್ನ ಫಲ್ನೀರಲ್ಲಿ ದೀಪಕ್ ಪಿಂಟೋ ಅಂತ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿದ್ದೆ. ಸೊ ಅವ್ರು ಆ್ಯಕ್ಚುಲಿ ಜಸ್ಟ್ ಫೋಟೋಸ್ ಇದೆ ಮೊನ್ನೆದು ಅಂತೇಳಿ ಫೋಟೋಸ್ ತೋರಿಸಿದೆ. ಅವ್ರು ನೋಡಿದ ಕೂಡಲೇ ಝೂಮ್ ಮಾಡಿ ನೋಡಿದ್ರು, ಹೇಳಿದ್ರು ನೋಡಿ 2 ಕ್ರ್ಯಾಕ್ ಇದೆ ಅಂತ ಕರೆಕ್ಟಾಗಿ ತೋರಿಸಿದ್ರು. ಆ್ಯಕ್ಚುಲಿ ಇದರಲ್ಲಿ ಕರೆಕ್ಟಾಗಿ ಕಾಣ್ತಾ ಇತ್ತು, ಬಟ್ ನಾವು ಅದನ್ನು ನೋಟಿಸೇ ಮಾಡಿರಲಿಲ್ಲ. ಎನಿವೆ, ಐ ಮೀನ್ ಈಗ ಅಟ್ಲೀಸ್ಟ್ ಸ್ವಲ್ಪ ಕ್ಲಿಯರ್ ಆಯಿತು. ನನ್ನ ಫಿಂಗರ್ಸ್ ಮೂವ್ ಮಾಡಬೇಕಾ ಬೇಡವಾ ಅಂತೆಲ್ಲ ನೋಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಕೈಂಡ್ ಆಫ್ ಮೂವ್ ಮಾಡ್ತಾಯಿದ್ದೆ ಫಸ್ಟಿಗೆ ಫಿಂಗರ್ಸ್ ಎಲ್ಲ. ಈಗ ಹೇಳಿದರು ಆಲ್ಮೋಸ್ಟ್ ಒಂದು 10 days ಮೂವ್ ಮಾಡೋಕ್ಕಿಲ್ಲ, ಒಂದು ಇದು ಕೊಟ್ಟಿದ್ದಾರೆ. ತುಂಬ ಮಂದಿ ವಿಶ್ ಮಾಡಿ ಎಲ್ಲ ಬೇಗ ವಿಶ್ ಆಗಲಿ, ಅಂದರೆ ಬೇಗ ಸುಮಾರಾಗಲಿ ಅಂತೆಲ್ಲ ಇದು ಮಾಡ್ತೀರಿ, ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಉತ್ತರಾಖಂಡ್ ಸೀರೀಸ್ ಇಲ್ಲಿ ಮುಗಿಯುತ್ತೆ, ಈ ಥರ ಮುಗಿಯುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಐ ಮೀನ್ ಎನಿವೇ, ಫಿಸಿಕಲ್ ಪೈನ್ ಇಟ್ಸ್ ಒಂಥರ ಡಿಫ್ರೆಂಟ್. ಬಟ್ ನಮ್ಮದು ಈವನ್ ರೈಡ್ ಕೂಡ ಅಟ್ಲೀಸ್ಟ್ ಎಂಡ್ ಆಯ್ತಲ್ಲ ಬೇಗ ಅಂತ. ಆಲ್ಮೋಸ್ಟ್ 4 days ಮುಂಚೆನೇ ಎಂಡ್ ಆಯಿತು ನಮ್ಮದು. ಪ್ರಾಪರ್ ಉತ್ತರಾಖಂಡ್ ಫುಲ್ ನೋಡೋಕ್ಕೆ ಸಿಕ್ಕಿಲ್ಲ. ಐ ಥಿಂಕ್ ಒಂದು 30% ನೋಡಿದ್ವಿ ನಾವು ಮೋಸ್ಟ್ಲಿ. ಎನಿವೆ, ಇನ್ನೊಂದು ರೀಸನ್ ಅಲ್ಲಿ ವಾಪಸ್ ಹೋಗೋಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಎವ್ರಿ ಒನ್, ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ನನ್ನದು ವೀಡಿಯೋಸ್ ಮೋಸ್ಟ್ಲಿ ಅದೇ ಈಗ ಬಂದು ಎಡಿಟ್ ಮಾಡಿ ಇವಾಗ ಐ ಥಿಂಕ್ ನೀವು ವಿಲ್ ಬಿ ಸೀಯಿಂಗ್ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಎಪಿಸೋಡ್. ನಿಮ್ಗೆ ಇಷ್ಟ ಆಗಿದ್ರೆ ಅಫ್ಕೋರ್ಸ್ ನೆಕ್ಸ್ಟ್ ಸೀರೀಸಲ್ಲೆಲ್ಲ ಇದರ ಅಪ್ಡೇಟ್ ಬರ್ತಾ ಇರುತ್ತೆ, ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಸೀರೀಸ್ ನೆಕ್ಸ್ಟ್ ಮಾನ್ಸೂನ್ ಎಲ್ಲ ರೈಡ್ ಸ್ಟಾರ್ಟ್ ಆದಾಗ ಮೋಸ್ಟ್ಲಿ ಇನ್ನು ಸ್ವಲ್ಪ ಟೈಮ್ ಇದೆ, ಎಲ್ಲ ಲೋಕಲ್ ಟ್ರೈಲ್ಸ್ ಅದೆಲ್ಲ ಮಾಡ್ತಾ ಇರೋದು. ಮಾನ್ಸೂನ್ ಬೇಗ ಬರಲಿ ಅಂತ ಕಾಯ್ತಿರೋದು ಅಷ್ಟೇ. ಎನಿವೇ, ವಿತ್ ದ್ಯಾಟ್ ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಪ್ಯಾಕ್ ಮಾಡಿದ್ದಾರೆ. ಅದು ಏನು ಮಕ್ಕಳ ಲಗೇಜ್ ದೀತೀನಿ ಅದಂಡಲ್ಲ ಅಂಡ ಲಗೇಜ್ ಅಂತ ಇಂಪ್ಯಾಕ್ಟ್ ಬೇಕು. ಯಾಕೆ ಜಾಸ್ತಿ ಇದೆ ಬುಲೆಟ್ ಅಲ್ಲ, ಬುಲೆಟ್